ರಕ್ತದಾನ ಬಹಳ ಅಗತ್ಯ. ನಾವು ಬೇರೆ ಬೇರೆ ಜಾತಿಗಳಲ್ಲಿ ರಕ್ತದಾನವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ದುಡ್ಡುಗಳಿರ್ಬೋದು, ವಸ್ತುಗಳಿರ್ಬೋದು, ವೇತನಿರ್ಬೋದು. ರಕ್ತಕ್ಕೆ ಜಾತಿ ಅನ್ನುವಂಥದ್ದು ಅಥವಾ ಧರ್ಮ ಅನ್ನುವಂಥದ್ದು ಅದಕ್ಕೆ ಪರಿಮಿತಿ ಇಲ್ಲ. ಇಲ್ಲಿಂದ ರಕ್ತ ಹೋಗಿ ಅದೆಷ್ಟೋ ಬೇರೆ ಬೇರೆ ಸಮುದಾಯದ ಜನತೆಗೆ ಅದನ್ನು ಕೊಡಲಾಗ್ತದೆ. ಸರ್ಕಾರ ಕೂಡ ಆಚರಣೆ ಮಾತ್ರ ಅಲ್ಲ, ಶೌರ್ಯದ ಹೆಸರಿನಲ್ಲಿ ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡ್ತಾ ಇದೆ ಮತ್ತು ಸರ್ಕಾರದ ಮಟ್ಟದಲ್ಲಿ ಆಚರಣೆ ಮಾಡ್ತಾ ಇದೆ ಅಂತಂದರೆ ಇದು ರಾಜ್ಯ ಮತ್ತು ನಮ್ಮ ಸಮಾಜದ ಹೆಮ್ಮೆ. ಇಂಥ ಸಮಾಜದಲ್ಲಿ ಹುಟ್ಟಿದಂಥ ನಾವು ಧನ್ಯರು 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 ಅಂತೇಳಿ ನಾವು ತುಂಬ ಹೆಮ್ಮೆ ಪಡ್ಕೊಳ್ಬೇಕಾಗುತ್ತೆ. ನಾವೆಲ್ಲ ಗಮನಿಸಬೇಕು, ಸಾರ್ವಜನಿಕ ಜೀವನದಲ್ಲಿರುವವರು ಗಮನಿಸಬೇಕು. ಏನು ಅಂತ ಕೇಳಿದ್ರೆ, ನಾಯಕತ್ವ ಅಂತ ಹೇಳಿದರೆ ಹಣ ಕೊಟ್ಟರೆ ಖರೀದಿ ಮಾಡುವಂಥ ವಸ್ತು ಅಲ್ಲ. ಆ ನಾಯಕತ್ವ ಅವರಲ್ಲಿ ಇಟ್ಕೊಳ್ಬೇಕು, ಅವರಲ್ಲಿ ಆ ನಾಯಕತ್ವದ ಲಕ್ಷಣಗಳಿರಬೇಕು. ಆ ನಾಯಕತ್ವದ ಲಕ್ಷಣಗಳ ಮೂಲಕ ಅವರು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರುವುದರ ಮೂಲಕ ಆ ನಾಯಕತ್ವವನ್ನು ಅವರು ಸಮಾಜಕ್ಕೆ ಕೊಟ್ಟಾಗ ಏನು ಅಂತ ಹೇಳುವಂಥದ್ದನ್ನು ಸನ್ಮಾನ್ಯ ಕೆಂಪೇಗೌಡರು ಈ ದೇಶಕ್ಕೆ ಮಾಡಿಕೊಟ್ಟು, ನಮ್ಮ ರಾಜ್ಯಕ್ಕೆ ಮಾಡಿಕೊಟ್ಟಿದ್ದಾರೆ. ಈಗ